ಮುನ್ನಾರ್ ಎಂದರೆ ಎಲ್ಲರಿಗೂ ಕಣ್ಣು ಮುಂದೆ ಬರುವ ಮೊದಲ ದೃಶ್ಯ ಸಾಲು ಸಾಲು ಹಸಿರು ಬೆಟ್ಟಗಳು, ಅದರ ನಡುವೆ ವಿಸ್ತಾರವಾದ ಚಹಾ ತೋಟಗಳು, ವಿಶಿಷ್ಟವಾದ ಮೌಂಟೇನ್ ಶೋಲಾ ಹುಲ್ಲುಗಾವಲುಗಳು. ಮುನ್ನಾರ್ ಎಂದರೆ 3 ನದಿಗಳ ಸಂಗಮ, ಅಂದರೆ ಮುದಿರಪುಜ, ನಲ್ಲತನ್ನಿ ಮತ್ತು ಕುಂಡಲಿ ನದಿಗಳ ಸಂಗಮವಾಗಿದೆ. ಇದು ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿರುವ ಮುನ್ನಾರ್ ಗಿರಿಧಾಮಕ್ಕೆ ಭೇಟಿ ನೀಡಿದಾಗ ಅದು ಸಮುದ್ರ ಮಟ್ಟದಿಂದ 1600 ಮೀಟರ್ ಎತ್ತರ ಇರುವುದು ಖಂಡಿತವಾಗಿ ನಿಮ್ಮ ಗಮನಕ್ಕೆ ಬರುತ್ತದೆ. ಈ ಪಟ್ಟಣವು ಒಂದು ಕಾಲದಲ್ಲಿ ಬ್ರಿಟಿಷ್ ಸರ್ಕಾರದ ಬೇಸಿಗೆಯ ರಿಸಾರ್ಟ್ ಆಗಿತ್ತು. ವಸಾಹತುಶಾಹಿ ಅವಶೇಷಗಳು ಮುನ್ನಾರ್ನಲ್ಲಿ ಈಗಲೂ ಕೂಡ ನೀವು ಇಂಗ್ಲಿಷ್ ಕಂಟ್ರಿ ಕಾಟೇಜ್ಗಳನ್ನ ಕಾಣಬಹುದು. ಈಗ ಅವು ಹೋಟೆಲ್ಗಳಾಗಿ ಮಾರ್ಪಡಿಸಲ್ಪಟ್ಟಿವೆ. ಮುನ್ನಾರ್ ನೀಲಕುರಿಂಜಿಗೆ ಕೂಡ ಪ್ರಸಿದ್ಧವಾಗಿದೆ. ಇದು ಒಂದು ಅಪರೂಪದ ಸಸ್ಯವಾಗಿದ್ದು ಇದು 12 ವರ್ಷಗಳಿಗೆ ಒಮ್ಮೆ ಈ ಹೂವು ಬಿಡುತ್ತದೆ. ಕುರಿಂಜಿ ಋತುವಿನಲ್ಲಿ ಮುನ್ನಾರ್ ಅದ್ಭುತವಾಗಿ ಗೋಚರಿಸುತ್ತದೆ. ನೀಲಕುರಿಂಜಿ ಹೂವುಗಳ ನೀಲಿ ಬಣ್ಣದಲ್ಲಿ ಆ ಸಮಯದಲ್ಲಿ ಬೆಟ್ಟಗಳು ಮತ್ತು ಕಣಿವೆಗಳು ಮಿಂದಿರುವಂತೆ ಕಣ್ಣಿಗೆ ಹಬ್ಬವಾಗಿ ಗೋಚರಿಸುತ್ತವೆ. ಮುನ್ನಾರ್ನಲ್ಲಿ ಆಹ್ಲಾದಕರ ವಾತಾವರಣ ಇರುವುದರಿಂದ ವರ್ಷ ಪೂರ್ತಿ ನೀವು ಭೇಟಿ ನೀಡಬಹುದು. ಆದರೆ ಡಿಸೆಂಬರ್ ನಿಂದ ಫೆಬ್ರವರಿ ಅಂದರೆ ಚಳಿಗಾಲದ ತಿಂಗಳಲ್ಲಿ ಇಲ್ಲಿಗೆ ಭೇಟಿ ನೀಡಿದರೆ ಆಗಿನ ಸಂದರ್ಭ ಅದ್ಭುತವಾಗಿರುತ್ತದೆ. ಜೂನ್ ನಿಂದ ಸೆಪ್ಟೆಂಬರ್ ಅಂದರೆ ಮಾನ್ಸೂನ್ ಸಮಯದಲ್ಲೂ ಕೂಡ ನೀವು ಇಲ್ಲಿ ರಿಲ್ಯಾಕ್ಸ್ ಮಾಡಬಹುದು. ಬೇಸಿಗೆ ಆದರೆ ಚಹಾ ತೋಟ, ಬೆಟ್ಟ ಗುಡ್ಡಗಳನ್ನು ನೋಡಿ ಆನಂದಿಸಬಹುದು. ಹಾಗಾದ್ರೆ ಮುನ್ನಾರ್ಗೆ ಭೇಟಿ ನೀಡಿದಾಗ ನೀವು ನೋಡಲೇಬೇಕಾದ ಕೆಲವು ಅದ್ಭುತ ಸ್ಥಳಗಳ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಮುನ್ನಾರ್ಗೆ ಹೋದಾಗ ನೀವು ಮೊಟ್ಟ ಮೊದಲು ಭೇಟಿ ಕೊಡಲೇಬೇಕಾದಂತಹ ಜಾಗ ಅದು ಮಟ್ಟುಪಟ್ಟಿ ಅಣೆಕಟ್ಟು. ಮಟ್ಟುಪಟ್ಟಿ ಅಣೆಕಟ್ಟು ಮುನ್ನಾರ್ ನಗರದಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಡ್ಯಾಮ್ನ ಸುತ್ತಲೂ ಪರ್ವತ ಶ್ರೇಣಿ ದಟ್ಟ ಹಸಿರು ಸುತ್ತುವರೆದಿದ್ದು ಅಣೆಕಟ್ಟಿನಿಂದ 2 ಕಿಲೋಮೀಟರ್ ದೂರ ಹೋದರೆ ಸುಂದರವಾದ ಸರೋವರವು ಕೂಡ ಇದೆ. ಇಲ್ಲಿ ನೀವು ಬೋಟಿಂಗ್ ಕೂಡ ಮಾಡಬಹುದು. ಎರಾವಿಕುಲಂ ರಾಷ್ಟ್ರೀಯ ಉದ್ಯಾನವನ. ಎರಾವಿಕುಲಂ ರಾಷ್ಟ್ರೀಯ ಉದ್ಯಾನವನ ಇದು ಕೂಡ ಇಡಕ್ಕಿ ಜಿಲ್ಲೆಯಲ್ಲೇ ಇದೆ. ಇದು ಕೇರಳದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಎನ್ನುವ ಹೆಗ್ಗಳಿಕೆಯನ್ನು ಕೂಡ ಪಡೆದಿದೆ. ಈ ಉದ್ಯಾನವನ ಅಳಿವಿನಂಚಿಲಿರುವಂತಹ ಕೆಲವು ಮೇಕೆ ಹಾಗೂ ಅಪರೂಪದ ಪ್ರಾಣಿಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ನೀವು ಅತ್ಯಾಕರ್ಷಕ ಹಾಗೂ ಅಪರೂಪದ ಪ್ರಾಣಿ ಸಂಕುಲವನ್ನ ನೋಡಬಹುದು. ಈಕೋ ಪಾಯಿಂಟ್. ಮುನ್ನಾರ್ನಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಪ್ರಸಿದ್ಧ ಈಕೋ ಪಾಯಿಂಟ್ ಎಲ್ಲರನ್ನ ಗಮನ ಸೆಳೆಯುತ್ತದೆ. ಈ ಸರೋವರದ ಬಳಿ ನಿಂತು ಮಾತನಾಡಿದರೆ ನಿಮಗೆ ಪ್ರತಿಧ್ವನಿ ಕೇಳಿ ಬರುತ್ತದೆ. ಇಲ್ಲಿ ವರ್ಷ ಪೂರ್ತಿ ಪ್ರವಾಸಿಗರನ್ನ ನೀವು ಕಾಣಬಹುದು. ಸುಮಾರು 600 ಅಡಿ ಎತ್ತರದಲ್ಲಿರುವ ಈಕೋ ಪಾಯಿಂಟ್ ಅತ್ಯುತ್ತಮ ಪಿಕ್ನಿಕ್ ಸ್ಪಾಟ್ ಆಗಿದೆ. ಪಲ್ಲಿವಾಸಲ್ ಕೇರಳದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆಯ ಸ್ಥಳವಾಗಿದೆ. ಈ ಸ್ಥಳವು ಅದ್ಭುತ ಸುಂದರ ಪ್ರದೇಶವಾಗಿದೆ. ಇದನ್ನು ಪ್ರವಾಸಿಗರು ತಮ್ಮ ನೆಚ್ಚಿನ ಜಾಗಗಳಲ್ಲಿ ಒಂದು ಎಂದು ಹೇಳಿಕೊಂಡಿದ್ದಾರೆ. ಅನೈರಂಕಲ್ ಚಹಾ ತೋಟಗಳ ಮಧ್ಯದಲ್ಲಿ ನೆಲೆಸಿಕೊಂಡಿರುವ ಒಂದು ಅದ್ಭುತವಾದಂತಹ ಅಣೆಕಟ್ಟಾಗಿದೆ. ಇದೇ ಕಾರಣ ವಿಶ್ವದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ತಂಡೋಪತಂಡವಾಗಿ ಇಲ್ಲಿ ಬರುತ್ತಾರೆ. ಅನೈರಿಂಕಲ್ ವಿಶೇಷವೇನೆಂದರೆ ಈ ಅಣೆಕಟ್ಟು ಟಾಟಾ ಟೀ ಪ್ಲಾಂಟೇಶನ್ ಸುತ್ತುವರೆದಿದ್ದು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಆವೃತವಾಗಿದೆ. ಅನೈರಿಂಕಲ್ ಅಣೆಕಟ್ಟು ಮುನ್ನಾರ್ನಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿದೆ. ಟೀ ಪ್ಲಾಂಟೇಶನ್. ಚಹಾ ಅಥವಾ ಚಾಯ್ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಜನರು ಕುಡಿಯುವಂತಹ ಪಾನೀಯಾಗಿದೆ. 1857ರಲ್ಲಿ ಜಾನ್ ಡೆನಿಯಲ್ ಮುನ್ರೋ ಎಂಬ ಬ್ರಿಟಿಷ್ ನಿವಾಸಿ ಮೊಟ್ಟ ಮೊದಲ ಬಾರಿಗೆ ಮುನ್ನಾರ್ಗೆ ಭೇಟಿ ನೀಡುತ್ತಾನೆ. ಇಲ್ಲಿನ ಸೌಂದರ್ಯ ನೋಡಿ ಆಕರ್ಷಿತನಾಗಿ ಪುಂಜಾರ್ ರಾಜಮನೆತನವನ್ನು ಸಂಪರ್ಕಿಸುತ್ತಾನೆ. ರಾಜರನ್ನ ಮನವೊಲಿಸಿ ಯಶಸ್ವಿಯಾಗಿ ಡೆನಿಯಲ್ ರಾಜಮನೆತನದಿಂದ ಭೂಮಿ ಖರೀದಿಸಿ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಹಾವನ್ನ ಬೆಳೆಯಲು ಪ್ರಾರಂಭಿಸುತ್ತಾನೆ. ಮುನ್ನಾರ್ಗೆ ಪ್ರವಾಸ ಹೋದಾಗ ಮುನ್ನಾರ್ನಲ್ಲಿರುವ ಟೀ ಮ್ಯೂಸಿಯಂಗೆ ಭೇಟಿ ನೀಡುವುದನ್ನ ಮಾತ್ರ ಮರೆಯಬೇಡಿ. ಇದು ಭಾರತದ ಮೊಟ್ಟ ಮೊದಲ ಚಹಾ ವಸ್ತು ಸಂಗ್ರಹಾಲಯವಾಗಿದೆ. ಇಲ್ಲಿ ನೀವು ಮುನ್ನಾರ್ ಚಹಾದ ದೊಡ್ಡ ಇತಿಹಾಸವನ್ನ ಕೂಡ ನೋಡಬಹುದು. ಟಾಪ್ ಸ್ಟೇಷನ್ ಇದು ಸಮುದ್ರ ಮಟ್ಟಕ್ಕಿಂತ 1700 ಮೀಟರ್ ಎತ್ತರದಲ್ಲಿದೆ. ಇದು ಮುನ್ನಾರ್ದಿಂದ 32 ಕಿಲೋಮೀಟರ್ ದೂರದಲ್ಲಿದೆ. ಇದು ಮುನ್ನಾರ್ ಕೊಡೈಕೆನಾಲ್ ರಸ್ತೆಯಲ್ಲಿರುವ ಅತ್ಯಂತ ಎತ್ತರವಾದ ಬಿಂದುವಾಗಿದೆ. ಇದೇ ಕಾರಣ ಇದನ್ನ ಟಾಪ್ ಸ್ಟೇಷನ್ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿಂದ ನೀವು ನೆರೆ ರಾಜ್ಯವಾದಂತಹ ತಮಿಳುನಾಡಿನ ನಯನ ಮನೋಹರವಾದ ದೃಶ್ಯಗಳನ್ನ ನೋಡಬಹುದು. ಇಲ್ಲಿನ ಆಕರ್ಷಕ ದಟ್ಟವಾದ ಕಾಡುಗಳು ನಿಮ್ಮನ್ನು ಮಂತ್ರಮುಗ್ಧಗೊಳಿಸುತ್ತವೆ. ಈ ಅದ್ಭುತ ಗಿರಿಧಾಮ ಬೆಟ್ಟಗಳ ರಾಜಕುಮಾರಿ ಎಂದೇ ಕರೆಯಲ್ಪಡುತ್ತದೆ. ಬೆರಗುಗೊಳಿಸುವಂತಹ ಕಣಿವೆಗಳು ನಿಮ್ಮನ್ನ ದಿಗ್ಭ್ರಮೆಗೊಳಿಸುತ್ತವೆ.
ಮಧುಚಂದ್ರಕ್ಕೆ ಇದು ಅತ್ಯಂತ ನೆಚ್ಚಿನ ತಾಣವಾಗಿದೆ. ಹೌದು ಸ್ನೇಹಿತರೆ, ಅದೇ ದಕ್ಷಿಣ ಭಾರತದ ನೆಚ್ಚಿನ ಗಿರಿಧಾಮ ಕೊಡೈಕೆನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡೈಕೆನಲ್ ಎಲ್ಲಿದೆ, ಕೊಡೈಕೆನಲ್ನ ಹೇಗೆ ತಲುಪಬಹುದು, ಕೊಡೈಕೆನಲಲ್ಲಿ ಎಲ್ಲಿ ಉಳ್ಕೋಬಹುದು, ಕೊಡೈಕೆನಲ್ ನೋಡಲು ಎಷ್ಟು ದಿನ ಬೇಕಾಗುತ್ತದೆ ಹಾಗೂ ಇನ್ನೂ ಹಲವಾರು ವಿಷಯಗಳನ್ನು ಸಂಪೂರ್ಣವಾಗಿ ಹೇಳಕ್ಕೆ ಹೊರಟಿದ್ದೀನಿ. ಕೊನೆಯವರೆಗೆ ಈ ವಿಡಿಯೋನ ನೋಡಿ, ಇಷ್ಟವಾದರೆ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ದಯವಿಟ್ಟು ಹಂಚಿಕೊಳ್ಳಿ. ಕೊಡೈಕೆನಲ್ ತಮಿಳುನಾಡು ರಾಜ್ಯದ ದಿಂಡಿಗಲ್ ಜಿಲ್ಲೆಯಲ್ಲಿ ಇರುವಂತಹ ಅದ್ಭುತ ಹಾಗೂ ಆಕರ್ಷಕ ಗಿರಿಧಾಮವಾಗಿದೆ. ತಮಿಳು ಭಾಷೆಯಲ್ಲಿ ಕೊಡೈಕೆನಲ್ ಅಂದರೆ ಕಾಡಿನ ಕೊಡುಗೆ ಎಂದರ್ಥ. ಹಾಗೆಯೇ ಮಲಯಾಳಂ ಭಾಷೆಯಲ್ಲಿ ಕೊಡೈಕೆನಲ್ ಅಂದರೆ ಬೆಟ್ಟದ ರಾಜಕುಮಾರಿ ಎಂದರ್ಥ. ಕೊಡೈಕೆನಲ್ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 467 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 910 ಕಿಲೋಮೀಟರ್ ದೂರದಲ್ಲಿದೆ. ಕೊಡೈಕೆನಲ್ಗೆ ಸಮೀಪದ ವಿಮಾನ ನಿಲ್ದಾಣ ಎಂದರೆ ಅದು ತಮಿಳುನಾಡಿನ ಮಧುರೈ ಇಲ್ಲಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿದೆ. ಕೊಡೈಕೆನಲ್ಗೆ ಹತ್ತಿರವಾದಂತಹ ರೈಲ್ವೆ ನಿಲ್ದಾಣ ಎಂದರೆ ಕೊಡೈ ರೈಲ್ವೆ ನಿಲ್ದಾಣ. ಇದು ಕೊಡೈಕೆನಲ್ನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಕೊಡೈಕೆನಲ್ಗೆ ಭೇಟಿ ಕೊಡಲು ಉತ್ತಮ ಸಮಯ ಅಂದರೆ ಅಕ್ಟೋಬರ್ನಿಂದ ಮೇ ತಿಂಗಳವರೆಗೆ. ಕೊಡೈಕೆನಲ್ ನೋಡಲು ನಿಮಗೆ ಕನಿಷ್ಠ 2 ದಿನಗಳಾದರೂ ಬೇಕಾಗುತ್ತದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಇವತ್ತು ಕೊಡೈಕೆನಲ್ನ 10 ಪ್ರಸಿದ್ಧ ಪ್ರವಾಸಿ ಸ್ಥಳಗಳ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹಾಗಾದರೆ ಇವತ್ತು ಫೋಕಸ್ ಮಾಡೋಣ ಕೊಡೈಕೆನಲ್ ಸರೋವರ. ಕೊಡೈಕೆನಲ್ ಸರೋವರ ಕೊಡೈಕೆನಲ್ ಬಸ್ ನಿಲ್ದಾಣದಿಂದ ಕೇವಲ 500 ಮೀಟರ್ ದೂರದಲ್ಲಿದೆ. ಇದೊಂದು ಕೃತಕವಾದ ಅದ್ಭುತವಾದಂತಹ ಸರೋವರ. ಇದು ನಕ್ಷತ್ರಾಕಾರದಲ್ಲಿದ್ದು 45 ಹೆಕ್ಟೇರ್ ಅಂದರೆ 60 ಎಕರೆಗಳಷ್ಟು ಹರಡಿಕೊಂಡಿದೆ. ಇದನ್ನ 1863ರಲ್ಲಿ ನಿರ್ಮಿಸಲಾಯಿತು. ಇಲ್ಲಿ ರೋ ಬೋಟ್ಗಳು ಅಂದರೆ ದೋಣಿಗಳು, ಪೆಡಲ್ ದೋಣಿಗಳು ಕೊಡೈಕೆನಲ್ ಕ್ಲಬ್ನಲ್ಲಿ ನೀವು ಬಾಡಿಗೆ ಪಡೆದುಕೊಂಡು ಹಲವಾರು ಸಮಯ ನಿಮ್ಮ ಸ್ನೇಹಿತರ ಜೊತೆ ಹಾಗೂ ಸಂಗಾತಿಯ ಜೊತೆ ಕಾಲ ಕಳೆಯಬಹುದು. ಡಾಲ್ಫಿನ್ ನೋಸ್ ಕೊಡೈಕೆನಲ್ ಬಸ್ ನಿಲ್ದಾಣದಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಇದು ಒಂದು ಆಕರ್ಷಕ ಬಂಡೆಯಾಗಿದೆ. ಇಲ್ಲಿಂದ ನೀವು ಹತ್ತಿ ಕೆಳಗಡೆ ಪಾತಾಳಕ್ಕೆ ನೋಡಿದರೆ 6600 ಮೀಟರ್ ಅಷ್ಟು ಪಾತಾಳ ಅಂದರೆ ಕಂದಕವನ್ನು ನೀವು ಕಾಣಬಹುದು. ಇದೊಂದು ಭಯಾನಕ ದೃಶ್ಯವಾಗಿದೆ. ಆದರೆ ಇದನ್ನು ಭೇಟಿ ಕೊಟ್ಟು ಇದನ್ನು ನೋಡುವುದೇ ಒಂದು ಅದ್ಭುತವಾದಂತಹ ಅನುಭವ ಸ್ನೇಹಿತರೆ. ಕೋಕರ್ಸ್ ವಾಕ್. ಇದು ಕೊಡೈಕೆನಲ್ನ ಅತ್ಯಾಕರ್ಷಕ ಪ್ರವಾಸಿ ತಾಣವಾಗಿದೆ.
ಕೊಡೈಕೆನಾಲ್ನ ದಕ್ಷಿಣದ ಕಡೆಗೆ ಇಳಿಜಾರವಾಗಿರುವ ಮೆಟ್ಟಿಲುಗಳು ಅಂಚಿನಲ್ಲಿ ಸುಮಾರು 1 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನೀವು ನಡೆದರೆ ಕೋಕರ್ಸ್ ವಾಕ್ ಅನ್ನು ನೀವು ತಲುಪಬಹುದು. ದಕ್ಷಿಣದಲ್ಲಿ ಮೋಡವಿಲ್ಲದಿದ್ದಾಗ ಸ್ಪಷ್ಟವಾಗಿ ಡಾಲ್ಫಿನ್ ನೋಸ್ ಕೂಡ ಇಲ್ಲಿಂದ ನೀವು ನೋಡಬಹುದು ಮತ್ತು ಪಂಬರ್ ನದಿಯ ಕಣಿವೆಯನ್ನು ನೀವು ಟೆಲಿಸ್ಕೋಪ್ ಮೂಲಕ ಕಾಣಬಹುದು. ಜೊತೆಗೆ ಪೆರಿಯಾಕುಲಂ ಪಟ್ಟಣ ಮತ್ತು ಮದುರೈ ನಗರಗಳನ್ನು ಸಹಿತ ನೀವು ಟೆಲಿಸ್ಕೋಪ್ ಮೂಲಕ ಇಲ್ಲಿಂದ ಅತಿ ಸರಳವಾಗಿ ನೋಡಬಹುದು. ಗುಣ ಗುಹೆಗಳು. ಗುಣ ಗುಹೆಗಳು ತಮಿಳು ಸಿನಿಮಾ ಗುಣದಿಂದ ಪ್ರಸಿದ್ಧವಾಗಿದೆ. ಕಮಲ್ ಹಾಸನ್ ನಟಿಸಿರುವಂತಹ ಗುಣ ಚಿತ್ರದಿಂದ ಇದು ಪ್ರಸಿದ್ಧಿಯಾಗಿದೆ. ಮುಂಚೆ ಇದನ್ನ ಡೆವಿಲ್ಸ್ ಕಿಚನ್ ಎಂದು ಕರೆಯುತ್ತಾ ಇದ್ರು. ಅಂದರೆ ಮೂರು ದೈತ್ಯಾಕಾರ ಬಂಡೆಗಳ ನಡುವಿನ ಆಳದಲ್ಲಿ ಬಾವಲಿಗಳಿಂದ ಆವರಿಸಿಕೊಂಡ ಗೂಡುಗಳಿಗೆ ಇದೊಂದು ತುಂಬಾ ಡೇಂಜರಸ್ ಸ್ಪಾಟ್ ಆಗಿದೆ. ಸಿಲ್ವರ್ ಕ್ಯಾಸ್ಕೇಡ್. ಸಿಲ್ವರ್ ಕ್ಯಾಸ್ಕೇಡ್ ಕೊಡೈಕೆನಾಲ್ ಬಸ್ ನಿಲ್ದಾಣದಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಕೊಡೈಕೆನಾಲ್ನಿಂದ ಅಗಲವಾಗಿ ಉದ್ದವಾದ ತಿರುಗಳಿರುವ ಮತ್ತು ಅಂಕುಡೊಂಕಾದ ಘಟ್ಟಗಳ ರಸ್ತೆಯಲ್ಲಿ ಎತ್ತರವಾದ ಜಾಗದಿಂದ ಅಂದರೆ 5900 ಫೀಟ್ಗಳಿಂದ ಈ ಅದ್ಭುತವಾದಂತಹ ಜಲಪಾತ ನೀವು ಕಾಣಬಹುದು. ಇಲ್ಲಿಂದ ಈ ನೀರು ಕೊಡೈಕೆನಾಲ್ ಸರೋವರಕ್ಕೆ ಸೇರುತ್ತದೆ. ಈ ಅದ್ಭುತವಾದಂತಹ ಜಲಪಾತದಲ್ಲಿ ಸ್ನಾನ ಮಾಡುವುದೇ ಒಂದು ಅದ್ಭುತವಾದಂತಹ ಅನುಭವ. ಪೈನ್ ಫಾರೆಸ್ಟ್. ಪೈನ್ ಫಾರೆಸ್ಟ್ ಕೊಡೈಕೆನಾಲ್ನ ಒಂದು ಅತ್ಯಾಕರ್ಷಕ ಪ್ರವಾಸಿ ಸ್ಥಳವಾಗಿದೆ. ಪೈನ್ ಫಾರೆಸ್ಟ್ ಅನ್ನು ನೀವು ಹಲವಾರು ಚಿತ್ರಗಳಲ್ಲಿ ಅದರಲ್ಲಿ ಹಾಡುಗಳಲ್ಲಿ ನೋಡಿರಬಹುದು. ಈ ಪೈನ್ ಫಾರೆಸ್ಟ್ ಅನ್ನು ಶ್ರೀ ಬ್ರ್ಯಾಂಟ್ ಅವರು ಸುಮಾರು 1 ಶತಮಾನಗಳ ಹಿಂದೆ ಇದನ್ನ ಬೆಳೆಸಿದ್ದಾರೆ. ಇದು ಗಿರಿಧಾಮದಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿನ ಅತ್ಯಾಕರ್ಷಕ ಎತ್ತರವಾದ ಪೈನ್ ಮರಗಳು ನಿಮ್ಮನ್ನು ಚಕಿತಗೊಳಿಸುವುದು ಖಚಿತ. ಪೈನ್ ಫಾರೆಸ್ಟ್ನಲ್ಲಿ ವಾಕ್ ಮಾಡುವುದಂತೂ ಒಂದು ರೋಮಾಂಚಕ ಅನುಭವವಾಗಿದೆ. ಪಿಲ್ಲರ್ಸ್ ರಾಕ್ಸ್. ಕೊಡೈಕೆನಾಲ್ನ ಅತ್ಯಾಕರ್ಷಕ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ ಪಿಲ್ಲರ್ಸ್ ರಾಕ್. ಇದು ದೂರದಿಂದಲೇ ನಿಮ್ಮನ್ನು ಭಯ ಹುಟ್ಟಿಸುವಂತಹ ರಾಕ್ಸ್ಗಳಾಗಿವೆ, ಅಂದರೆ ಬಂಡೆ ಕಲ್ಲುಗಳಾಗಿವೆ. ಈ ಸ್ಥಳವು 3 ಬಂಡೆಗಳಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಅದು ಬಹುತೇಕ ಉದ್ದವಾಗಿರೋದ್ರಿಂದ ಎತ್ತರದಲ್ಲಿ ಸುಮಾರು 400 ಅಡಿ ಎತ್ತರದಲ್ಲಿ ಆಕಾಶವನ್ನು ಚುಂಬುವಂತೆ ನಿಮಗೆ ಕಾಣುತ್ತದೆ. ಆಗಾಗ ಮಂಜು ಮುಸುಕಿದ ವಾತಾವರಣ ಇರುವುದರಿಂದ ಈ ಪಿಲ್ಲರ್ಸ್ ರಾಕ್ಗಳನ್ನು ಕಾಣುವುದು ಅತಿ ವಿರಳ. ಬ್ರ್ಯಾಂಟ್ ಉದ್ಯಾನವನ. ಬ್ರ್ಯಾಂಟ್ ಉದ್ಯಾನವನ ಕೂಡ ಬಸ್ ನಿಲ್ದಾಣದಿಂದ ಕೇವಲ 3/4 ಕಿಲೋಮೀಟರ್ ದೂರದಲ್ಲಿದೆ. ಇದು ಕೊಡೈಕೆನಾಲ್ ಸರೋವರದಿಂದ ಪೂರ್ವ ದಿಕ್ಕಿನಲ್ಲಿದೆ.